ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪುತ್ತೂರಿನ ಪುಣ್ಯದ ಮಣ್ಣಿನಲ್ಲಿ ಮಹಾಲಿಂಗೇಶ್ವರ ದೇವರ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ಇವತ್ತು ಪುತ್ತೂರಿನ ಪ್ರತಿಯೊಂದು ಭಾಗದಲ್ಲಿ ಕೂಡ ಮಲ್ಲಿಗೆಯ ಘಮ ಹೆಚ್ಚಾಗಲಿಕ್ಕಿದೆ. ಬಲ್ನಾಡಿನ ಮೂಲಾಲ್ತಿ ಅಮ್ಮನ ಆಗಮನ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಆಗಲಿಕ್ಕಿದೆ. ಈ ಹೊತ್ತಿನಲ್ಲಿ ಭಕ್ತರೆಲ್ಲರೂ ಕೂಡ ಭಕ್ತಿಯಿಂದ ಮಲ್ಲಿಗೆಯನ್ನು ಅಮ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಈ ಹೊತ್ತಿಗೆ ಮಹಾಲಿಂಗೇಶ್ವರ ದೇವಾಲಯದಲ್ಲಿ ವಿಶೇಷವಾಗಿರುವಂತಹ ಉತ್ಸವಾದಿಗಳು ನಡೆಯುವಂಥದ್ದು. ಪಲ್ಲಕ್ಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ನಡೆಯುತ್ತೆ. ಇದರಲ್ಲಿ ವಿಶೇಷವಾಗಿ ಪಲ್ಲಕ್ಕಿ ಉತ್ಸವಕ್ಕೆ ಪಲ್ಲಕ್ಕಿ ಯಾವ ರೀತಿಯಾಗಿ ತಯಾರಾಗ್ತಾ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ತೀವಿ. ಇವತ್ತು ಪ್ರತಿ ವರ್ಷ ಕೂಡ ಮಹಾಲಿಂಗೇಶ್ವರ ದೇವರು ಪಲ್ಲಕ್ಕಿ ಉತ್ಸವದ ಸಂದರ್ಭದಲ್ಲಿ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾಗ್ತಾರೆ. ಇದನ್ನು ನೋಡೋದಕ್ಕೆ ಎರಡು ಕಣ್ಣುಗಳೇ ಸಾಲೋದಿಲ್ಲ. ಯಾಕೆಂತ ಹೇಳಿದರೆ ಮಹಾಲಿಂಗೇಶ್ವರ ಅಂತ ಹೇಳಿದರೆ ಅವರು ಅಲಂಕಾರ ಪ್ರಿಯರು. ಅಲಂಕಾರ ಎಷ್ಟಿದ್ರೂ ಕೂಡ ಮಹಾಲಿಂಗೇಶ್ವರ ದೇವರನ್ನು ಮತ್ತೆ ಮತ್ತೆ ಕಣ್ತುಂಬಿಕೊಳ್ಬೇಕು ಅಂತ ಅನಿಸುತ್ತೆ. ಹಾಗಾಗಿ ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗುವಂಥ ಸಂದರ್ಭದಲ್ಲಿ ಪಲ್ಲಕ್ಕಿಯನ್ನು ಕೂಡ ವಿಶೇಷವಾಗಿ ಅಲಂಕಾರ ಮಾಡ್ತಾರೆ. ಈ ವರ್ಷ ಪಲ್ಲಕ್ಕಿಯ ಅಲಂಕಾರ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕು. ಈ ಒಂದು ಪಲ್ಲಕ್ಕಿಯ ಅಲಂಕಾರದ ತಯಾರಿಗಳು ಯಾವ ರೀತಿಯಾಗಿದೆ ಇವೆಲ್ಲವನ್ನ ಕೂಡ ನೋಡ್ಬೋದು, ಕೇಳ್ಕೊಂಡು ಬರೋಣ ಬನ್ನಿ. ವಿಶ್ವಕರ್ಮ ಸಮುದಾಯ ಸಭಾ ಬೀರಮಲೆ ಇಲ್ಲಿನ ಸಮುದಾಯ ಬಾಂಧವರೆಲ್ಲರೂ ಕೂಡ ಸೇರ್ಕೊಂಡು ಪಲ್ಲಕ್ಕಿಯನ್ನ ತಯಾರು ಮಾಡ್ತಾ ಇರುವಂತದ್ದು. ವಿಶೇಷವಾಗಿರುವಂತಹ ಹೂವಿನ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ತಾರನಾಥ ಸೇರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಇವರು ಕೂಡ ಈ ಒಂದು ಪಲ್ಲಕ್ಕಿಯನ್ನ ಅಲಂಕಾರ ಮಾಡೋದ್ರಲ್ಲಿ ಸುಮಾರು ವರ್ಷಗಳಿಂದ ದುಡಿತಾ ಇದ್ದಾರೆ. ಅದರ ಜೊತೆಗೇನೆ ಪುತ್ತೂರಿನ ಮಣ್ಣಿನಲ್ಲಿ ಇವರಿಗೊಂದು ವಿಶೇಷವಾಗಿರುವಂತಹ ಹೆಸರೇ ಇದೆ. ಅದು ಇವರು ಗಣಪತಿಯ ವಿಗ್ರಹವನ್ನ ತಯಾರು ಮಾಡೋದ್ರ ಮೂಲಕ ಹೆಸರುವಾಸಿಯಾಗಿರುವಂತದ್ದು. ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಪಲ್ಲಕ್ಕಿ ತಯಾರು ಮಾಡ್ತಾ ಇದ್ದೀರಾ ಸರ್, ಹೇಗೆ ನಡೀತಾ ಇದೆ ತಯಾರಿ ಕಾರ್ಯ? ಇದು ಸುಮಾರು 38 ವರ್ಷದಿಂದ ಕೇಶವಾಚಾರ್ಯ ಅಂತ ಅವರ ನೇತೃತ್ವದಲ್ಲಿ ಇದು ಮಾಡಿಕೊಂಡು ಬಂದದ್ದು. ಕರ್ಪೂರ ಸೇವೆ ಮತ್ತು ಪಲ್ಲಕ್ಕಿ ಹೂವಿನ ಅಲಂಕಾರ. ಆಗ BM ಗಣೇಶಾಚಾರ್ಯ ಅಂತೇಳಿ ಅವರು ಹಾರಾಡಿ ಅವರು ಇದನ್ನು ಅಲಂಕಾರವನ್ನು ಅವರು ಮಾಡಿಕೊಂಡು ನಿಂತರು. 38 ವರ್ಷ ಆಯಿತು. ಯಾವೆಲ್ಲ ಹೂಗಳಿಂದ ಅಲಂಕಾರ ಮಾಡ್ತಾರೆ? ಸಾಧಾರಣ ಈಗ ಗೊಂಡೆ ಬಿಟ್ಟು ಜೀನ್ಯ ಮತ್ತು ಗುಲಾಬಿ, ಕಾಕಡ ಇನ್ನಿತರ ಅಲಂಕಾರದ ಹೂವಿನ ಇದರಲ್ಲಿ ಮಾಡ್ತಿದ್ದೇವೆ. ಅಂದರೆ ಒಂದು ಅಲಂಕಾರ ಅಂತ ಹೇಳಿದ್ರೆ ಒಂಥರ ಡಿಫ್ರೆಂಟ್ ಆಗಿರಬೇಕು ಅಂತ ನಮ್ಮ ಒಂದು ಕಲ್ಪನೆಯಲ್ಲಿ ಮಾಡೋದು. ಹಾಗೆ ವರ್ಷ ವರ್ಷ ಹೋದಾಗೇನೆ ಬೇರೆ ಬೇರೆ ಮಾಡ್ತೀರಾ? ಹೀಗೆಲ್ಲ ಒಂದೇ ರೀತಿಯಲ್ಲಿ ಈಗ 4-5 ವರ್ಷದಿಂದ ಒಂದು ನಮ್ಮ ಕಲ್ಪನೆ ಒಂದು ಹೀಗೆ ಆಗಬೇಕು ಅಂತ ಹೇಳಿದ್ರೆ ಹತ್ತೂರ ಒಡೆಯ ಮಹಾಲಿಂಗೇಶ್ವರ ಅವನಿಗೆ ಕೂತ್ಕೊಳ್ಳುವ ಅಲಂಕಾರ ಅದು ಸಾಧ್ಯ ಅಲ್ಲ. ಇದು ಮಾಡಲಿಕ್ಕೆ ವಿರಾಜಮಾನಿಗೆ ಹೋಗುವಂಥ ಪಲ್ಲಕ್ಕಿ ಅದು ನಮ್ಮ ಒಂದು ಸಮಾಜ ಸಭಾಕ್ಕೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ಸಿಕ್ಕಿದ್ದು ಹಿರಿಯರ ಆಶೀರ್ವಾದದಿಂದ. ಹಾಗೆ ಅದು ಮಾಡುವುದು ನಮಗೆ ಸಹ ಒಂದು ಖುಷಿ ಇದು. ಅಂದರೆ ಕೂತ್ಕೊಳ್ಳುವಂಥ ಒಂದು ವಾಹನ ಅದು. ಹಾಗೆ ನಮ್ಮ ಒಂದು ಕಲ್ಪನೆ ಇತ್ತು ಈಗೀಗ ಒಂದು ವರ್ಷ ಪ್ರತಿ ಒಂದೊಂಥರ ವಾಹನದಲ್ಲಿ ಕೂತ್ಕೊಳ್ಳುವ ಹಾಗೆ ಮಾಡಬೇಕು. ಹಾಗೆ ಒಂದು ನವಿಲ್ನ ಇದು ಮಾಡಿದೆವು, ಮತ್ತು ಹಂಸ, ಹಾಗೆ ನಂದಿ ವಾಹನ, ಮತ್ತು ನಾಗನ ಹೆಡೆ ಇದು ಹೇಳಿದ್ದು ಕಳೆದ ವರ್ಷ ಮಾಡಿದ್ದು. ಈ ವರ್ಷ ಒಂದು ಗರುಡನ ಇದ್ರ ವಾಹನದಲ್ಲಿ ಮಾಡಿಸುವಂಥ ಒಂದು ಅಲಂಕಾರ ಮಾಡ್ತಾ ಇದ್ದೇವೆ. ಇವಾಗ ಹೂವಿನೆಲ್ಲ ಅಲಂಕಾರ ಆದ್ಮೇಲೆ ಇದನ್ನ ಹೇಗ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ಇವಾಗ ನೋಡೋದು ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸ್ಪಂದನ ಹಾಕಿದ್ದೀರಾ, ಥರ್ಮಕೋಲ ಈ ತರ ಮಾಡಿದ್ರೆ ಅದನ್ನ ಹೇಳಿ. ಈ ತಯಾರಿ ಅಂತ ಈಗ ಒಂದು 3-4 ದಿವಸ ನಾವು ಮಾಡ್ತಿದ್ದೇವೆ. ಅದಕ್ಕೆ ಈಗ ಅದು ಪಕ್ಷಿ ಅಂತ ಗರುಡ ಅಂತ ಹೇಳುವಾಗ ಅದಕ್ಕೆ ಒಂದು ಆಕಾರ ಕೊಡಬೇಕಾಗ್ತದೆ. ಆಗ ಅದಕ್ಕೆ ಒಂದು ಸ್ಪಾಂಜು ಅದನ್ನು ಕಟ್ಟಿಂಗ್ ಮಾಡಿ ಶೇಪ್ ಮಾಡಿ ಅದಕ್ಕೆ ಗಮ್ಮಲ್ಲಿ ಕೂತ್ಕೊಳ್ಸೋದು ಅಂತ ಹೇಳಿದ್ರೆ ಫೆವಿಕಾಲ್ ಹಾಕಿ ಗಮ್ಮಲ್ಲಿ ಕೂತ್ಕೊಳ್ಸುವಂತ ಕೆಲಸ ತುಂಬ ಆದರೂ ಆದರೆ ಅದರ ಚಂದ ಒಂದು ಮತ್ತೆ ಖುಷಿ ಆಗ್ತದೆ. ಬೇರೆ ಗಮ್ಮು ಸರಿಗೆ ಅಷ್ಟೇ. ಕೆಂಪು ವೆಲ್ವೆಟ್ ಬಟ್ಟೆ ಹೌದು, ಆಕರ್ಷಣೀಯವಾಗಿ ಕಾಣುವಂಥದ್ದು. ಇದರಿಂದ ಎಷ್ಟು ಜನರ ಶ್ರಮ ಇದೆ ಅಂತ ಇದರಲ್ಲಿ ಸಮಾಜ ಬಾಂಧವರದ್ದು ಎಲ್ಲರದ್ದು ಯುವಕರ ಗುಂಪೇ ಇದೆ. ಸಾಧಾರಣ ಎಲ್ಲ ಯುವಕರನ್ನ ಕರ್ಕೊಂಡು ಎಲ್ಲರ ಸೇವೆ ಮುಖಾಂತರ ಎಲ್ಲರೂ ಮಾಡ್ತಾ ಇದ್ದಾರೆ ಕೆಲಸ ಕಾರ್ಯಗಳು. ನಮ್ಮಿಂದ ಆಗ್ಬೇಕು, ನಮ್ಮಿಂದ ಸೇವೆ ನಡಿಬೇಕು ಅನ್ನೋದು ಸಮಾಜ ಬಾಂಧವರದ ಎಲ್ಲ ಯುವಕರನ್ನ ಸೇರಿಸಿಕೊಂಡು ಮಾಡುವಂಥದ್ದು. ನಾವು ಸಾಧಾರಣ 7-8 ಗಂಟೆ ಉಳ್ಳಲ್ತಿ ಏನು ದೈವ ಬರುವ ಸಮಯ ಇದೆ, ಆಗ ನಾವು ಅದನ್ನ ಬಿಟ್ಟು ಕೊಡ್ತೇವೆ. ಇವಾಗ ಪಲ್ಲಕ್ಕಿ ಉತ್ಸವ ಎಲ್ಲ ಆಗಿ ಅದನ್ನ ಕಣ್ತುಂಬಿಕೊಂಡು ಮತ್ತೆ ಇಲ್ಲಿಂದ ತೆರಳೋದಾ ಹೇಗೆ ಅಂತ ಎಲ್ಲ ಕಣ್ತುಂಬಿ ಆದ ನಂತರ ವಿರಾಜಮಾನನಾಗಿ ಅವನು ಒಂದು ಮಹತ್ವಬ್ಬರ ಮಹಾಲಿಂಗೇಶ್ವರ ಅಲಂಕಾರ ಪ್ರಿಯ ಅಂತ ಹೇಳಿದ. ಅವನಿಗೆ ಅಲಂಕಾರ ಎಷ್ಟು ಮಾಡಿದ್ರು ಕಮ್ಮಿಯೇ. ಹಾಗೆ ಅವನ
ಇಡೀ ಆ ಪಲ್ಲಕ್ಕಿಯನ್ನ ಇಡೀ ಏನು ಸುತ್ತಿ ಇದೆ ಅದೆಲ್ಲ ನೋಡಿಕೊಂಡು ಕಣ್ ತುಂಬಿಸಿಕೊಂಡು ಎಲ್ಲರೂ ಹೋಗ್ತಾ ಇದ್ದೇವೆ ನಾವು. ಪಲ್ಲಕ್ಕಿ ಅಲಂಕಾರ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಸಾಧಾರಣ ನಾನು 23-24 ವರ್ಷದಿಂದ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇವರೆಲ್ಲರೂ ಕೂಡ ಸೇರಿಕೊಂಡೇ ಮಾಡ್ತಾ ಇದ್ದೇವೆ ಎಲ್ಲರೂ. ಯುವಕರು ಗುಂಪೇ ಇದೆ ಇದಕ್ಕೆ. ಈಗ ಸಾಯಂಕಾಲ ಇವತ್ತು ನಾವು ಸ್ವಲ್ಪ ಬೇಗ ಆರಂಭ ಮಾಡಿದ್ದೇವೆ. ಸಾಯಂಕಾಲ ಹೊತ್ತಿಗೆ 3-4 ಗಂಟೆಗೆಲ್ಲ ಬರ್ತಾರೆ, ಸೇರ್ಕೊಳ್ತಾರೆ. ನೀವು ಎಷ್ಟು ವರ್ಷದಿಂದ ಮಾಡ್ತೀರಿ? ನಾವು ಸಾಧಾರಣ ಸಣ್ಣದಿರುವಾಗಲೇ ಅದೇ ಕೇಶವಾಚಾರ್ಯ ಇರುವ ಟೈಮಿಗೆ ನಾವು ಬಂದು ಸೇರಿಕೊಂಡಿದ್ದೆವು. ಆಗ ನಮ್ಮ ಅಣ್ಣ ದಿವಾಕರಾಚಾರ್ಯ ಶಿಲ್ಪಿ ಅವರು ಅದನ್ನು BM ಗಣೇಶಾಚಾರ್ಯ ಅವರು ಮಾಡಿಕೊಂಡಿದ್ದರು. ಈಗ ಅವರು ಮಂಗಳೂರಲ್ಲಿದ್ದಾರೆ. ನಂತರ ನಾವು ಅದನ್ನು ಸೇವೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಅವಾಗ ಪಲ್ಲಕ್ಕಿ ಹೇಗಿತ್ತು ಸರ್? ಇವಾಗ ಅಂದ್ರೆ ದೊಡ್ಡದಾಗಿ ಇದೆ, ವಿಭಿನ್ನವಾಗಿ ಕಾಣುತ್ತೆ ಭಕ್ತರಿಗೆ, ಬಟ್ ಅವಾಗ ಹೇಗಿತ್ತು? ಅವಾಗಂದ್ರೆ ತಂದ ಹೂವಿನಲ್ಲಿ ಅಲಂಕಾರ ಮಾಡಿಕೊಂಡಿದ್ರು. ಆದರೆ ಅಲಂಕಾರ ಅವತ್ತಿನ ಅಲಂಕಾರ ಸಹ ಆ ರೀತಿ ಮಾಡ್ತಿದ್ರು ಅವರು BM ಗಣೇಶಾಚಾರ್ಯ ಅವರು ಮತ್ತು ಅಣ್ಣ ದಿವಾಕರಾಚಾರ್ಯ ಸಹ ಅವರು ಸಹ ಅಲಂಕಾರ ಅಂದರೆ ತಂದ ಹೂವಲ್ಲಿ. ಈಗ ಮತ್ತೆ ಅದರ ಕೆಲವು ಟೆಕ್ನಿಕಲ್ ಬಂದು ಅದಕ್ಕೆ ಬೇಕಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಹಾಗೆ ಹೂವು ಅಂತ ಹೇಳಿದರೆ ಕೆಲವು ಲೂಸು ಹೂವು ತರೋದು, ಮತ್ತು ಗೊಂಡೆ, ಮತ್ತು ಗುಲಾಬಿ, ಒಂದೊಂದು ಅಂದರೆ ಹೂವು ತುಂಬ ಬೇರೆ ಬೇರೆ ರೀತಿಯ ಹೂವು ಹೋಗ್ತದೆ ಇದಕ್ಕೆ ಅಲಂಕಾರಕ್ಕೆ. ಪುತ್ತೂರು ಜಾತ್ರೆ ನಿಮಗೊಂದು ಸೇವೆ ಮಾಡುವಂಥ ಭಾಗ್ಯ, ಸೌಭಾಗ್ಯ. ಅಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದಿಲ್ಲ ಅಂತ ಹೇಳಿದ್ರೆ ಇದು ಇಡೀ ಎಲ್ಲ ಊರಿನವರು ನೋಡುವಂಥದ್ದು. ಅದರಲ್ಲಿ ನಮ್ಮದೊಂದು ಪಾಲು ಇದರಲ್ಲಿ ಅಷ್ಟೇ. ದೇವರ ಒಂದು ಸೇವೆ ಮಾಡುವ ಭಾಗ್ಯ ಅದು ನಮ್ಮ ಕೈ ಕಾಲು ಗಟ್ಟಿರುವವರೆಗೆ ಮಾಡುವಂಥ ಶಕ್ತಿಯನ್ನು ಅವನು ಕೊಡಬೇಕು. ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿದ್ದೀರಾ, ಹಾಗಾಗಿ ಮುಂದೆ ಕೂಡ ದೇವರ ಸೇವೆ ಮಾಡುವಂಥ ಭಾಗ್ಯ ಬರಲಿ. ಅದ್ರ ಜೊತೆಗೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ವಿಶ್ವಕರ್ಮ ಸಮಾಜ ಸಭಾ ಬಿರುಮಲೆ ಇಲ್ಲಿಯ ವಿಶ್ವಕರ್ಮ ಸಮುದಾಯ ಬಾಂಧವರೆಲ್ಲರೂ ಕೂಡ ಸೇರಿಕೊಂಡು ಮಹಾಲಿಂಗೇಶ್ವರ ದೇವರಿಗೆ ಪಲ್ಲಕ್ಕಿಯನ್ನು ತಯಾರು ಮಾಡ್ತಾ ಇದ್ದಾರೆ. ಪಲ್ಲಕ್ಕಿಯ ಅಲಂಕಾರವನ್ನು ಮಾಡ್ತಾ ಇರುವಂಥದ್ದು ಹಲವು ಬಗೆಯ ಹೂವುಗಳಿಂದ ಪಲ್ಲಕ್ಕಿ ವಿಶೇಷವಾಗಿ ಈ ವರ್ಷ ನಿಮ್ಮ ಮುಂದೆ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೇನೆ ಮಹಾಲಿಂಗೇಶ್ವರ ದೇವರ ಪಲ್ಲಕ್ಕಿ ಉತ್ಸವ ಅಂತ ಹೇಳಿದರೆ ಅದು ಪ್ರತಿ ವರ್ಷ ಕೂಡ ವಿಭಿನ್ನವಾಗಿ ವಿಶೇಷವಾಗಿ ಮಾಡ್ತಾ ಬಂದಿದ್ದಾರೆ. ಈ ವರ್ಷ ಕೂಡ ಹೊಸತನವನ್ನು ಮಾಡಿದ್ದಾರೆ. ಗರುಡನ ಆಕೃತಿಯನ್ನು ಮೂಡಿಸಿರುವಂಥದ್ದು. ಇದನ್ನು ಕೂಡ ನೀವು ಪಲ್ಲಕ್ಕಿ ಉತ್ಸವಕ್ಕೆ ಬಂದ್ರಿ ಅಂತ ಹೇಳಿದರೆ ಕಣ್ತುಂಬಿಕೊಳ್ಬಹುದಾಗಿದೆ. ಹಾಗಾಗಿ ಈ ವರ್ಷದ ಪಲ್ಲಕ್ಕಿ ಉತ್ಸವ ಯಾವ ರೀತಿಯಾಗಿ ತಯಾರಾಗ್ತಾ ಇದೆ ಅನ್ನೋದನ್ನು ನೋಡಿದ್ರಲ್ಲ, ಇದಾಗಿದೆ ಇವತ್ತಿನ ವಿಶೇಷ. ಕ್ಯಾಮರಾ ಪರ್ಸನ್ ಸುಧಾಕರ್ ಪಡಿ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್ ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, IAS, IPS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ CSEET ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, PCMB, PCMC, PCMS, PCMA, ವಾಣಿಜ್ಯ ವಿಭಾಗ, SCBA, SCBA, ECBA, ಕಲಾ ವಿಭಾಗ, HEPS. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.